ಸರ್ ಬರೀ ಇದು ನಮ್ಮ ಎಲೆಕ್ಟ್ರಿಕ್ ಕಬಟ್ ಸ್ಲೈಡಿಂಗ್ ಮಾಡ್ತದಲ್ಲ ಇದು ನಮಗೆ ಕಬಟ್ ಲಾಫ್ಟ್ ಸ್ಲೈಡಿಂಗ್ ನೆಕ್ ಕೇರ್ಲೆಸ್ ಸ್ಲೈಡಿಂಗ್ ಮಾಡ್ತೀವಿ ಬೇಬಿ ಸ್ಲೈಡಿಂಗ್ ಕೆಲವು ಕುದರದು ಅಂಚೆ ಒಂದು ಸ್ಲೈಡಿಂಗ್ ಮಾಡಿ ತುಲೆ ಸ್ಲೈಡಿಂಗ್ ತುಲೆ ಸೆಲ್ಫ್ಸ್ ಉಂಟು ಮಲ್ಟಿಟ್ಯೂಡ್ ಬಂತು ಫುಲ್ ಸೆಲ್ಫ್ಸ್ ಪಂಡ 16 mm ಮಲ್ಟಿಟ್ಯೂಡ್ ಬಂದ ಒಕ್ಕ ಡ್ರವರ್ಸ್ ಉಂಟು ಡ್ರವರ್ ಕೊಡ್ತಾ ಇದು ಹಾಕೊಂಡು ಈಗ ಈ ಸೇಫ್ಟಿ ಓಕೆ ಒಂದು ಪೂರ 2 ಮೇನ್ ಸೆಕ್ಷನ್ ಹೆವಿ ಸೆಕ್ಷನ್ ಮಾಡ್ತಿದ್ದೀನಿ ಇದು ಗೇರ್ ಅಂತ ಸ್ಲೈಡಿಂಗ್ ಇದು ನಮ್ಮ ಗಲ್ಫ್ ಸೆಕ್ಷನ್ ಅಂದ್ರೆ ಸ್ಲೈಡಿಂಗ್ ಮಾಡ್ತಿದ್ದೀನಿ ಹ್ಯಾಂಡ್ ಪೂರ ಮೋಲ್ಡೆಡ್ ಹ್ಯಾಂಡ್ ಇದು ನಾವು ಅಂದ್ರೆ ಸ್ಮೂತ್ ಸ್ಲೈಡಿಂಗ್ ಆಗುನು ಜಸ್ಟ್ ಕ್ಲೋಸ್ ಆಗುದು ಆಟೋ ಕ್ಲೋಸ್ ಆಗುದು ನೆಕ್ಸ್ಟ್ ನಮ್ಮ ಪಾರ್ಟಿ ಮಾಡಲಿಕ್ಕೆ ಫುಲ್ ಸೆಲ್ಫ್ ಸೇರ್ಬೋದು ಅಂತ ಸೆಲ್ಫ್ ಮಾಡ್ಬೋದು ಲಾಂಗ್ ಸೆಲ್ಫ್ ಓಪನ್ ಡಿವೈಡ್ ಸೆಲ್ಫ್ ಮಾಡ್ತದ ನಿಕ್ಲಿಗೆ ನಮ್ಮ ಒಂದು ಫುಲ್ ಗ್ಯಾರಂಟಿ ಉಂಟು ಐಟಮ್ಸ್ ದಾದಲ್ಲಿ ಒಂದು ವರ್ಷ ಗ್ಯಾರಂಟಿ ಸ್ಲೈಡಿಂಗ್ ಇತ್ತುಂಟು ಅಂಚೆ ಬೇಬಿ ಸ್ಲೈಡಿಂಗ್ ಇದು ಅಂಚಿತ್ತು ಜಸ್ಟ್ ಸ್ಲೈಡ್ ಮಾಡ್ತಾರೆ ಐತಿ ಇದು ಪೂರ PVC ಐಟಮ್ ನಮಗೆ ಇದು ಅಲ್ಯೂಮಿನಿಯಂ PVC ಜಸ್ಟ್ ಕೆಮಿಕಲ್ ದಾಲ ಪೂರ ನಮಗೆ ದಾಲ ಪ್ರಾಬ್ಲಮ್ ಇತ್ತು ಫುಲ್ ಟ್ರೆಂಡ್ ರೂಪನ ಐಟಮ್ ಕಂಪನಿ ಸೀಟ್ ಮಾತಾಡೋದು ಲೆಕ್ಸಸ್ ಸೀಟ್ ಮಾಡ್ತಾ 2 ಸೀಟ್ ಉಳ್ಳು ಚಾಯ್ಸ್ ಮಾಡ್ತಿದ್ದಾರೆ ಪಾರ್ಟಿ ಫಿನಿಶಿಂಗ್ ಪೂರ ನಮ್ಮದು ಮೋಲ್ಡ್ ಫಿನಿಶಿಂಗ್ ಅಂತ ಬರ್ತದೆ ಅವು ವೆಲ್ಲಿಂಗ್ ಆದದ್ದು ಫಿನಿಶಿಂಗ್ ಇದೀನಿ ಪೂರ ಮಾಡ್ತದೆ ಕವರ್ ಮಾಡ್ತದೆ ಗೋಡೆ ಪೆನಲಿಂಗ್ ಮಾಡ್ತದೆ ಕವರ್ ಮಾತ್ರ ಬರ್ತದೆ ಹೋಲ್ ನಮ್ಮ ಗೋಡೆ ಚೆನ್ನಾಗಿ ಕವರಿಂಗ್ ನಮ್ಮ ಸ್ಲೈಡಿಂಗ್ ಲೈನ್ ಫುಲ್ ಮಿತ್ತು ಬರೋದ್ರೆ ಮಿತ್ತು ಬರೋ ಕವರಿಂಗ್ ಆಗ್ತದೆ ನಮ್ಮ ಕೇತು ಕ್ರಾಸ್ ದಾಲ ಇರ್ತಾರಲ್ಲ ನೆಟ್ ಕವರ್ ಮಾಡ್ಕೊಪ್ಪ ವಿತ್ ನಮ್ಮ ಎಲಿಮಿನ ಮತ್ತೆ ಹೆಡ್ ಐಟಮ್ ಬಾಲಿಕೆ ಉಂಟು ಲೈಫ್ ಟೈಮ್ ಗ್ಯಾರಂಟಿ ಕಂಚೆ ಶೀಟ್ ಚೇಂಜ್ ಮಾಡ್ತಾರೆ ಆ ನೆಟ್ ಏನು ಮಾಡೋದು ಶೀಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ನಾವು ಪೆರೂಟಿ ಕಬಟ್ ಮಾಡ್ತದೆ ಬರೀ ತೋರಿಸಿ ಅವನಿಗೆ ರೀಸನ್ ಅನ್ನ ಬರ್ತಾ ಎಂಚಿನ ಬೋರ್ಡ್ ಮಾಡಿದೆ ಇಂಗ್ಲಿ ಜಸ್ಟ್ ಅಲ್ಲಿ ಡೋರ್ ಕ್ಲೋಸರ್ ఒక ಹ್ಯಾಂಡ್ ಅದು ಲೆಫ್ಟ್ ಹ್ಯಾಂಡ್ ಅವು ಬರ್ದ ಇದು ಲಾಕ್ ಮಾಡು ಸ್ಟೋರೇಜ್ ಮಸ್ತ್ ಉಂಟು ಸರ್ವಿಸ್ ఒక ಸ್ಮೂತ್ ಜಸ್ಟ್ ಬರ್ದು ಸ್ಲೈಡ್ ಮಾಡ್ತೀನಿ ಜಸ್ಟ್ ನೆಟ್ ಲಾಂಚಲ್ಲಿ ನೆಟ್ ಫುಲ್ ಸೆಲ್ಫ್ಸ್ ಕೊಡ್ತು ಕೊಂಚ ಸಿಂಗಲ್ ಡೋರ್ ಲಾಕ್ ಮಾಡು ఒక ಅಂದ್ರೆ ಸೆಲ್ಫ್ಸ್ ಪೂರದಲ್ಲಿ ಫಿನಿಶಿಂಗ್ ಸ್ಕ್ರೂ ಲಂಚನೆ ದಾಲ ತೋಜಿ ಹೈಡ್ ಆತನ್ ಪೂರ ವೈಟ್ ಫುಲ್ ಉಲೈ ವೈಟ್ ಕಲರ್ ಅಂತ ಕೊಡ್ತೀನಿ ದಾಲೊಂದಿಜ್ಜಿ ಒಕ್ಕ ನೀವೇಟ್ ಬರಲಿ ಸ್ಮೂತ್ ಕ್ಲೋಸ್ ಆಗ್ತದೆ ಅಂಚೆ ಇದು ನೆಟ್ ಒಂದು ಸೀಕ್ರೆಟ್ ಮಾಡ್ದ ಏನಿಗೆ ಗೊತ್ತಾಗಲಿ ಬರೀ ನೆಟ್ ಇರ್ತದೆ ನೆಟ್ ಬರ್ತದೆ ದಾಲಿಚ್ಚಿ ಜಸ್ಟ್ ನಮ್ಮ ಅಡಿಟ್ ಬ್ಲಾಕ್ ಮಾಡ್ಕೊಂಡು ಜಸ್ಟ್ ತೊಲೆ ಸ್ಟೋರಿ ಸೀಕ್ರೆಟ್ ಲಾಕ್ ನಮಗೆ ದಾಲ ದಿಯರ್ ತುಂಬ ಸೀಕ್ರೆಟ್ ದಿಯರಿ ಜಸ್ಟ್ ಲಾಕ್ ಮಾಡೋದು ಫಸ್ಟ್ ಮಂತ್ಲಿ ಲಾಕ್ ಮಾಡ್ತೀನಿ ಅಂದರೆ ಇದೆಲ್ಲ ಸೇಮ್ ಅವೇ ಸ್ಲೈಡಿಂಗ್ ಫುಲ್ ಮಾಡ್ತೀವಿ ವಿತ್ ಬೇಬಿ ಸ್ಲೈಡಿಂಗ್ ಸ್ಲೇಮ್ ಮೆಟೀರಿಯಲ್ ನೀವು ಡೋರ್ ಕೊಡ್ತಾರೆ ಡೋರ್ ಹ್ಯಾಂಡ್ ತುಲೆ ಲೆಂತ್ ಹ್ಯಾಂಡ್ ಅದು ಬ್ಲ್ಯಾಕ್ ನೆಟ್ ಕೆಲವು ಕಲರ್ ಬರ್ಕೊಂಡು ಚಾಯ್ಸ್ ಇತ್ತ ಟ್ರೆಂಡ್ ಉಡುಪು ನಮ್ಮ ನಾರ್ಮಲ್ ಹ್ಯಾಂಡ್ ಆಗತ್ತೆ ಕನೆಕ್ಟ್ ಲಾಕ್ ಉಂಟು ಡಬಲ್ ಶೀಟ್ ಉಂಟು ವಿತ್ ಸ್ಮೂತ್ ಇಂಜಸ್ ಅಂಚೆ ನಮ್ಮ ಡ್ರೆಸ್ಸಿಂಗ್ ಬಂದಾಗ ಇದು ಟೇಬಲ್ ಕೊಡ್ಸಿ ಜಸ್ಟ್ ಮಿರರ್ ಕಾರ್ ಬಂದಿತ್ತು ಅಂತ ಮಿರರ್ ಉಂಟು ಮೂಲ ಬುಕ್ಸ್ ಅಂಚೆ ಕೊಡೋದ ಥಿಂಗ್ಸ್ ಅಷ್ಟು ದೀಪೇರ್ ಮಾಡಿದ್ದಾರೆ ಒಂದು ಸೆಲ್ಫ್ ಗ್ಲಾಸ್ ಸೆಲ್ಫ್ಸ್ ಇದು ಮಂತ ವಾಶ್ ಬೇಸಿನ್ ಜಸ್ಟ್ ಹಾಕಲೇ ಕೂಡದೆ ನಮ್ಮ ಕೈಗೆ ಫ್ರೇಮ್ ಅಂತ ಡೋರ್ ಮಂತ್ ಜಸ್ಟ್ ಒಂದು ಸೆಲ್ಫ್ ಕೊಡ್ತದೆ ನೆಟ್ ಹ್ಯಾಂಗಿಂಗ್ ಅನ್ಪರೆ ಹಾಕಿ ಸ್ಪೇಸ್ ಕಮ್ಮಿ ಹಾಕಲು ಐಕೆ ಮೋಡ್ ಹೇಳಿದೆ ಒಂದು ಮತ್ತು ನಮ್ಮ ಒಂದು ರೋಟರ್ ಹಾಕಿದ್ದು ಅಡಿಗೆ ಪೆನಲಿಂಗ್ ಅಂತ ಕೊಡಿ ಜಸ್ಟ್ ಒಂದು ಡೋರು ನಾರ್ಮಲ್ ಹಾಕುವಂತ ಫಿನಿಶಿಂಗ್ ಅಂತ ಎಂಜಾಯ್ ಮಾಡ್ಕೊಂಡು ಅಂಚನೆ ಬರೀ ನಮ್ಮ ಈ ಕಾಯಿ ಜಸ್ಟ್ ಹಾಕಿ ಬಾಕ್ಸ್ ಮತ್ತು ಡೋರ್ ಮತ್ತು ಮಾಡ್ತೀವಿ ಯಾಕಂದರೆ ಪೆನಲಿಂಗ್ ಮತ್ತು ಫುಲ್ ರೋಟರ್ ಹಾಕಿದ್ದು ಒಂದು ಡೋರ್ ಇದು ಚೈನ್ ಬಾರ್ದು ಡಬಲ್ ಶೀಟ್ ಬಾರ್ದು ಸ್ಮೂತ್ ಇಂಜಸ್ ಬಾರ್ದು ಬರ್ತದೆ ಜಸ್ಟ್ ಪುಷ್ ಮಾಡ್ತಾರೆ ನಡುಗೊಂದು ಗ್ಲಾಸ್ ಬಂದಿದೆ ನಮಗೆ ಸೆಟಪ್ ಬಾಕ್ಸ್ ದಿನ ಪೂರ ರಿಮೋಟ್ ಕಂಟ್ರೋಲ್ ಬರುತ್ತೆ ಈಗ ಪೂರವೇ ಸ್ಮೂತ್ ಇಂಜಸ್ ಬಾರ್ದು ಡಬಲ್ ಸೀಟ್ ಬಾರ್ದು ಸರಿ ಇಂದ ತರ ಕಾಸ್ಟ್ ಒಂದು ಮಸ್ತ್ ಕಮ್ಮಿ ಆಗ್ತದೆ ಎಲಿಮೆಂಟ್ ಫೋನ್ ನಿಮಗೆ ಮಸ್ತ್ ಕಾಸ್ಟ್ ಕಮ್ಮಿ ಆಗ್ತದೆ ನಿಮಗೆ ಹೆಚ್ಚಿನ ಬಾಕ್ಸ್ ಚೇಂಜಸ್ ಪೂರ ಬೋರ್ಡ್ ಪ್ಲಾನ್ ಕೊಂಡು ಅಂಚಿನ ಮಂತ್ ಕೊಡಪ್ಪ ಕಾಂಟ್ಯಾಕ್ಟ್ ಮಾಡ್ಬಿಡಿ ದಾದಿ ಇರ್ತದಲ್ಲ